ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಹಾಗೂ ರಾಜ್ಯದ ಇನ್ನಿತರ ಜಿಲ್ಲೆಗಳ ವ್ಯಾಪ್ತಿಯ ಮೂಲಗೇಣಿದಾರರ ಸಮಸ್ಯೆ ಬಹುಕಾಲದಿಂದ ಜ್ವಲಂತ ಸಮಸ್ಯೆಯಾಗಿ ಮುಂದುವರೆದುಕೊಂಡು ಬಂದಿದೆ. ಇದೀಗ ಹೈಕೋರ್ಟ್ ಈ ಸಮಸ್ಯೆಯನ್ನ ತ್ವರಿತವಾಗಿ ಇತ್ಯರ್ಥಪಡಿಸಬೇಕೆನ್ನುವ ನೆಲೆಯಲ್ಲಿ ನ್ಯಾಯಾಂಗದ ವಿಚಾರಣೆಗೆ ಮುಂದಾಗಿದ್ದು ತೀರ್ಪು ನೀಡುವ ಅಂತಿಮ ಹಂತಕ್ಕೆ ತಲುಪಿದೆ ಎಂದು ಸಾಮಾಜಿಕ ಕಾರ್ಯಕರ್ತರಾದ ಜೆರಾಲ್ಡ್ ಟವರ್ಸ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮೂಲಗೇಣಿದಾರರಿಗೆ ಭೂ ಒಡೆತನದ ಸಂಪೂರ್ಣ ಹಕ್ಕು ಸಿಗಬೇಕು ಎನ್ನುವ ಹೋರಾಟವನ್ನ ಮಾಡಿಕೊಂಡು ಬಂದಿದ್ದೇವೆ. ರಾಷ್ಟ್ರಪತಿಗಳ ಅಂಕಿತವನ್ನ ಪಡೆದು ಕಾನೂನು ಮಾಡುವ ಹಂತಕ್ಕೂ ಬಂದಿತ್ತು. ಆದರೆ ಪ್ರತಿವಾದಿಗಳು ಕೋರ್ಟ್ ಮೆಟ್ಟಿಲು ಹತ್ತಿದ ಕಾರಣ ಕಾನೂನಿನ ಅನುಷ್ಠಾನ ಪ್ರಕ್ರಿಯೆಯು ಸ್ಥಗಿತಗೊಂಡಿತ್ತು. ಇದೀಗ ಮೂಲಗೇಣಿ ಒಕ್ಕಲು ರಕ್ಷಣಾ ವೇದಿಕೆಯ ಸತತ ಹೋರಾಟದಿಂದ ಕರ್ನಾಟಕ ಸರ್ಕಾರ ಮತ್ತು ಹೈಕೋರ್ಟ್ ಈ ಸಮಸ್ಯೆಯನ್ನ ತ್ವರಿತವಾಗಿ ಇತ್ಯರ್ಥಪಡಿಸಬೇಕೆನ್ನುವ ನೆಲೆಯಲ್ಲಿ ನ್ಯಾಯಾಂಗದ ವಿಚಾರಣೆಗೆ ಮುಂದಾಗಿ ತೀರ್ಪು ನೀಡುವ ಅಂತಿಮ ಹಂತದಲ್ಲಿದೆ. ಇದರ ಜೊತೆಗೆ ವೇದಿಕೆಯ ಸದಸ್ಯರು ಮತ್ತು ಸದಸ್ಯರಾಗದ ಮೂಲಗೇಣಿದಾರರು ತನುಮನ ಧನದ ದೇಣಿಗೆಯನ್ನ ನೀಡಿ ಸಹಕರಿಸಬೇಕು ಎಂದು ಹೇಳಿದರು. ಮೂಲಗೇಣಿ ಸಮಸ್ಯೆಯಿಂದಾಗಿ ಲಕ್ಷಾನುಗಟ್ಟಲೆ ಕುಟುಂಬಗಳು ಇದರಿಂದ ಕಷ್ಟಕ್ಕೀಡಾಗಿದ್ದರು. ದಿವಂಗತ VS ಆಚಾರ್ಯರವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟು ಸರ್ಕಾರ ಒಂದು ತೀರ್ಮಾನಕ್ಕೆ ಬರ್ತದೆ, ಈ ಮೂಲಗೇಣಿ ಪದ್ಧತಿಯನ್ನು ರದ್ದು ಮಾಡಬೇಕಂತೇಳಿ ದಿವಂಗತ VS ಆಚಾರ್ಯರವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟು ಸರ್ಕಾರ ಒಂದು ತೀರ್ಮಾನಕ್ಕೆ ಬರ್ತದೆ, ಈ ಮೂಲಗೇಣಿ ಪದ್ಧತಿಯನ್ನು ರದ್ದು ಮಾಡಬೇಕಂತೇಳಿ ಅದರಂತೆ ಸರ್ಕಾರ ತೆಗೆದುಕೊಂಡ ನಿರ್ಣಯ ರಾಷ್ಟ್ರಪತಿಯವರಿಗೆ ಅಂಕಿತಕ್ಕೆ ಹೋಗಿ ಅಲ್ಲಿ ಅಂಕಿತ ದೊರಕುತ್ತದೆ. 4.5 ವರ್ಷದಿಂದ ಈ ಹೈಕೋರ್ಟಿನಲ್ಲಿ ಸ್ಟೇ ಬಂದು ಹಿರಿಯ ನಾಗರಿಕರಿಗೆ ಒಕ್ಕಲುಗಳಿಗೆ ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ಅಂತೇಳಿ ನಾನು ಇವತ್ತು ಹೇಳ್ತಾ ಇದ್ದೇನೆ. ಅದರಂತೆ ನಮ್ಮ ಪುಣ್ಯಕ್ಕೆ ಮತ್ತು ನಮ್ಮ ಹಿರಿಯರ ಪ್ರಾರ್ಥನೆ ಫಲವಾಗಿ ಹೈಕೋರ್ಟಿನಲ್ಲಿ ಇತ್ತೀಚೆಗೆ ಇದರ ಬಗ್ಗೆ ಚರ್ಚೆ ಶುರುವಾಯಿತು. ಮತ್ತು ವಕೀಲರು ಒಳ್ಳೆ ರೀತಿಯಲ್ಲಿ ಎಲ್ಲ ಒಕ್ಕಲುಗಳ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜೋಸೆಫ್ ಮಾರ್ಟಿಸ್, ಸಂದೇಶ್ ಪ್ರಭು, SS ಶೇಟ್ ಉಪಸ್ಥಿತರಿದ್ದರು.